ಹರೇ ಶ್ರೀನಿವಾಸ. ಇವತ್ತು ನನ್ನ ಆಲ್ ಟೈಮ್ ಫೇವರೇಟ್ ಹೀರೆಕಾಯಿ ದೋಸೆ ಮಾಡೋಣ. ಫಸ್ಟಿಗೆ ಒಂದು ವಾಟಿ ಅಥವಾ ಒಂದು ಕಪ್ ಅಕ್ಕಿಗೆ 1 ಚಮಚೆಯಷ್ಟು ಮೆಂತ್ಯ ಹಾಕಿ 3-4 ಗಂಟೆ ನೆನೆಯೋಕ್ಕೆ ಇಟ್ಬಿಡಿ. ಆನಂತರ ಅದಕ್ಕೆ ಮಸಾಲೆ ಹಾಕಬೇಕು. ಸ್ವಲ್ಪ ಕೆಂಪು ದೋಸೆ ಥರ ಬರುತ್ತೆ ಇದು. ಅದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಒಂದು ಅರ್ಧ ಕಡಿಯಷ್ಟು ತೆಂಗಿನಕಾಯಿ, ಖಾರಕ್ಕೆ ಎಷ್ಟು ಬೇಕು ಒಂದು 3-4 ಸಾಕಾಗತ್ತೆ 2 ಲೋಟೆ ಅಕ್ಕಿಗೆ. ಆನಂತರ 1 ಚಮಚೆ ಕೊತ್ತಂಬರಿ ಬೀಜ, 1/4 ಚಮಚೆ ಜೀರಿಗೆ, ಒಂದು ಸ್ವಲ್ಪ ಇಂಗು, ಆನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಆಮೇಲೆ ಹಾಕ್ಕೊಂಡೆ. ಆನಂತರ ಹುಳಿ ಮತ್ತು ಉಪ್ಪು ನೀವು ಕಡಿಬೇಕಿದ್ರೆ ಹಾಕ್ಕೊಳ್ಳಿ. ಆನಂತರ ಸ್ವಲ್ಪ ಅರಿಶಿನ, ಇಷ್ಟನ್ನು ಹಾಕಿ ಅಕ್ಕಿ ಜೊತೆ ಅದನ್ನ ನೀಟಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಫಸ್ಟು ನೋಡಿ, ಈ ಮಸಾಲೆಗಳನ್ನು ಒಂದು ರೌಂಡ್ ತಿರುಗಿಸಿದ ನಂತರ ಆನಂತರ ಅಕ್ಕಿ ಹಾಕ್ಕೊಳ್ಬೇಕು. ನೋಡಿ, ಈಗ ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು, 2 ಲೋಟೆ ಅಕ್ಕಿಗೆ ಲಿಂಬೆಹಣ್ಣಿನ ಗಾತ್ರದಷ್ಟು ಲಿಂಬೆಹಣ್ಣು ಬೇಕಾಗಲ್ಲ. ನಿಮಗೆ ಉಪ್ಪು, ಹುಳಿ, ಖಾರ, ಬೆಲ್ಲ ಎಲ್ಲ ಉಂಟು ನೋಡಿ, ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಕೆಲವರಿಗೆ ಖಾರ ಇಷ್ಟ ಆದರೂ ಬೆಲ್ಲ ಬೇಡ ಅಂತನವರು ಸ್ಕಿಪ್ಪು ಮಾಡ್ಬೋದು. ಇಲ್ಲಿ ಇದೆಲ್ಲ ಒಂದು ರೌಂಡ್ ಪುಡಿ ಮಾಡ್ಕೊಳ್ಳಿ ನೀವು. ನಾವೆಲ್ಲ ಸ್ವಲ್ಪ ಖಾರ ಕಡಿಮೆ ತಿನ್ನೋದು. ಈ ಊರಲ್ಲಿ ಸೆಕೆ ಜಾಸ್ತಿ ಇರೋ ಕಾರಣ ಖಾರ ಜಾಸ್ತಿ ಹಿಡಿಸೋದಿಲ್ಲ. ಅದೊಂದು ರೌಂಡ್ ಪುಡಿ ಮಾಡಿದ ನಂತರ 2 ರೌಂಡ್ ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಅದನ್ನ. ಇದೇ ಥರ ಇದಕ್ಕೆ ಬದನೆಕಾಯಿ ಹಾಕಿ, ಗೆಣಸು ಹಾಕಿ, ಆನಂತರ ದಿವಿ ಹಲಸು ಅಥವಾ ಜೀಗುಜ್ಜೆ ಅಂತೀವಿ ನೋಡಿ, ಅದನ್ನು ಹಾಕಿ ಎಲ್ಲನೂ ಮಾಡ್ಬೋದು. ಕೆಸುವು ಮಾಡಬೇಕಿದ್ರೆ ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು, ಹುಳಿಯ ಖಾರ ಎಲ್ಲ ಜಾಸ್ತಿ ಬೇಕಾಗತ್ತೆ. ಇದಕ್ಕೆ ಕೆಸುವಿನ ಎಲೆ ಹೆಚ್ಚಿ ಹಾಕಿಬಿಟ್ಟು ಇದೇ ಥರ ದೋಸೆನೂ ಮಾಡ್ಬೋದು. ಬಟ್ ನೆನಪಿರಲಿ, ಸ್ವಲ್ಪ ಹುಣಸೆ ಹಣ್ಣು ಹುಳಿ ಮತ್ತು ಬೆಲ್ಲ, ಉಪ್ಪು ಜಾಸ್ತಿ ಬೇಕಾಗುತ್ತೆ, ಖಾರ ಎಲ್ಲ. ನೋಡಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ, ತುಂಬ ಚೆಂದ ಘಮ ಕೊಡುತ್ತೆ. ಇದು ಹಸಿ ಮಸಾಲೆಯಲ್ಲಿ ಮಾಡುವಂಥ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ದೋಸೆ ತಿಂದರೆ ಸಾಕು, ಇದಕ್ಕೆ ನೆಂಚ್ಕೊಳ್ಳೋಕ್ಕೆಲ್ಲ ಏನೂ ಬೇಕಾಗಲ್ಲ. ನೀಟಾಗಿ ಅದನ್ನ ತಿನ್ಬೋದು. ತುಂಬ ಕಡೆ ಹೋಟ್ಲುಗಳಲ್ಲೆಲ್ಲ ಮಾರ್ತಾರೆ. ಇದು ತುಂಬಾ ಫೇವರೇಟ್, ತುಂಬ ಸಾತ್ವಿಕವಾದ ಆಹಾರ. ಇದು ದೇವರಿಗೂ, ನವರಾತ್ರಿಯಲ್ಲಿ ದೇವರಿಗೂ ಮಾಡಿರ್ತಾರೆ. ಈ ಹೀರೆಕಾಯಿ ಉಂಟು ನೋಡಿ, ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಹೆಲ್ಪೂ ಆಗುತ್ತೆ. ಆನಂತರ ನೋಡಿ, ಹೀರೆಕಾಯಿದು ಸಿಪ್ಪೆ ತೆಗೆದು ಅದನ್ನ ನೀಟಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ. ತುಂಬ ಎಳೆ ಹೀರೆಕಾಯಿ ಸಿಕ್ಕಿತ್ತು. ಎಳೆ ಹೀರೆಕಾಯಿನೇ ಆಗಬೇಕು ನಮಗೆ ಇದನ್ನೆಲ್ಲ ಯೂಸ್ ಮಾಡಬೇಕಿದ್ರೆ. ನೋಡಿ, ಈ ಥರ ಸಿಪ್ಪೆ ತಗೊಂಡು ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ತುದಿ ತೊಟ್ಟು ಎಲ್ಲ ತೆಗಿಬೇಕು, ಅದು ಸ್ವಲ್ಪ ನಾರಿನಂಶ ಜಾಸ್ತಿ ಇರುತ್ತೆ. ಆನಂತರ ಎಷ್ಟು ತೀರಾ ಸ್ಲೈಸ್ ಆಗುತ್ತಾ ಒಂದೇ ಥರ ಸ್ಲೈಸ್ ಬರುವಾಗೆ ಕಟ್ ಮಾಡ್ಕೊಳ್ಳಿ. ಅಂದರೆ ಒಂದು ಬೇಯುತ್ತೆ, ಒಂದು ಬೇಯಲ್ಲ. ಇದಕ್ಕೇನು ಉಪ್ಪು ಮಿಕ್ಸ್ ಮಾಡೋದೆಲ್ಲ ಏನೂ ಬೇಡ. ಡೈರೆಕ್ಟಾಗಿ ನಾವು ಹಿಟ್ಟಿಗೆ ಮಿಕ್ಸ್ ಮಾಡಿ ನಾನು ಕಾವಲಿಯಲ್ಲಿ ತೋರಿಸ್ತೀನಿ, ಅದೇ ಥರ ನೀವು ಅದನ್ನ ದೋಸೆ ಮಾಡ್ತಾ ಬನ್ನಿ. ತುಂಬಾ ಯಮ್ಮಿಯಾಗಿರುತ್ತೆ. ಈ ಮಕ್ಕಳಿಗಂತೂ ತುಂಬಾ ಇಷ್ಟಪಡುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟು, ನನಗೂ ಫೇವ್ರೇಟ್, ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್ ಇದು. ನೋಡಿ, ಈ ಥರ ಒಂದೊಂದೇ ಇಡ್ತಾ ಬನ್ನಿ ಸೈಡ್ ಬೈ ಸೈಡು. ಆನಂತರ ಒಂದು 2-3 ಚಮಚೆ ಹಿಟ್ಟನ್ನು ಡೈರೆಕ್ಟ್ ಅದರ ಹಾಕಿ ಆ ಗ್ಯಾಪ್ ಇರುತ್ತಲ್ಲ ಅದನ್ನ ಫಿಲ್ಲಪ್ ಮಾಡಿ. ಸ್ವಲ್ಪ ಮೇಲೆ ನೀರು ಹಾಕ್ಕೊಂಡು ಒಂದು ಅರ್ಧ ಚಮಚೆ ಎಣ್ಣೆ, ಅದು ಆನಂತರ ಹಾಕಿರೋದು ನಡೆಯುತ್ತೆ, ಮುಚ್ಚಿ ಸಿಮ್ಮಲ್ಲಿಟ್ಟು ಬೇಯಿಸಬೇಕಾಗತ್ತೆ. ಹಾಕಬೇಕಿದ್ರೆ ಸ್ವಲ್ಪ ದೊಡ್ಡ ಫ್ಲೇಮ್ ಇರಲಿ. ಸಿಮ್ಮಲ್ಲಿ ಇಟ್ಕೊಂಡು 5 ನಿಮಿಷನಾದರೂ ಬೇಯಬೇಕು, ಅದು ಪಕ್ಕ ಬೇಯೋದಿಲ್ಲ, ಎಲ್ಲನೂ ಹಸಿ ಇರೋ ಕಾರಣ. ಮಗಚಿ ಹಾಕಿ ಕೂಡ ಮುಚ್ಚಿ ಬೇಯಿಸಬೇಕು. 2 ಸೈಡು ನೀಟಾಗಿ ಬೇಯಬೇಕು. ಈ ಥರ ಎಲ್ಲ ದೋಸೆನೂ ಮಾಡ್ಕೋತಾ ಬನ್ನಿ.
ಎಲ್ಲನೂ ದೋಸೆ ಒಂದೊಂದು ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ತುಂಬಾ ಚೆನ್ನಾಗಾಗುತ್ತೆ, ಹಾಕ್ಕೊಂಡು ತಿಂದರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಯಾರಿಗೆ ಬೇಕೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ. ಬೆಳಗಿನ ಟಿಫಿನಿಗೆ ಮಾಡ್ಕೋಬೋದು ನೀವು. ಈ ಹಿಟ್ಟು ಏನು ಗೊತ್ತಾ, ಹುಣಸೆ ಹಣ್ಣು ಸ್ವಲ್ಪ ಕಡಿಮೆ ಹಾಕಿ ಹುಳಿ ಬರೆಸಿ ಕೂಡ ಮಾಡ್ಬೋದು. ಓವರ್ನೈಟ್ ರುಬ್ಬಿಟ್ಟು ಮಾರನೇ ದಿವಸ ತರಕಾರಿ ಹೆಚ್ಚಿ ಹಾಕಿಬಿಟ್ಟು ಮಾಡ್ಬೋದು ನಾವು. ರೋಡ್ ನ್ಯೂಸೆನ್ಸು ತುಂಬಾ ಇದೆ. ಮಾಡಿ ನೋಡಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಇನ್ನೊಂದು ಸಲ ಬರ್ತೀನಿ ನಾನು. ನೋಡಿ, ಬೆಣ್ಣೆ ಹಾಕ್ಕೊಂಡು ತಿನ್ನಲಿಕ್ಕೆ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.